ಸಂಕ್ರಾಂತಿ ಹಬ್ಬಕ್ಕೆ ಒಂದು ತುಂಬಾ ಸುಲಭವಾಗಿ ತುಂಬಾ ರುಚಿಯಾಗಿ ಸಿಹಿ ಪೊಂಗಲನ್ನು ಹೇಗೆ ಸುಲಭವಾಗಿ ಮಾಡ್ಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೇನೆ. ಪರ್ಫೆಕ್ಟಾಗಿ ತುಂಬಾ ಜಸ್ಟ್ ಒಂದು 10 ನಿಮಿಷದಲ್ಲಿ ಈ ಸಿಹಿ ಪೊಂಗಲನ್ನು ಯಾರು ಬೇಕಾದರೂ ಈಸಿಯಾಗಿ ಮಾಡ್ಬೋದು. ರೆಸಿಪಿ ನೋಡಿ ಟ್ರೈ ಮಾಡಿ ಮರೆಯದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಸರಿ, ಹಾಗಾದರೆ ಈ ವಿಶೇಷವಾಗಿರುವಂಥ ರೆಸಿಪಿನ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಬರೋಣ. ಈ ಸಿಹಿ ಪೊಂಗಲನ್ನು ಮಾಡಲಿಕ್ಕೆ ನಾನು 1 ಕಪ್ಪಷ್ಟು ರೈಸನ್ನು ತಗೊಂಡಿದ್ದೇನೆ, ಅಂದರೆ ಊಟದ ರೈಸನ್ನು ತಗೊಂಡಿದ್ದೇನೆ. ಅರ್ಧ ಕಪ್ಪಷ್ಟು ಹೆಸರು ಬೇಳೆನ ತಗೊಂಡಿದ್ದೇನೆ. ಒಂದು ವೇಳೆ ನೀವು 1 ಕಪ್ ರೈಸ್ಗೆ ಜೊತೆ ಮಾಡೋದಿದ್ರೆ ಕೆಲವೊಂದು ಸರಿ ಏನು ಮಾಡ್ಬೋದು, 3/4 ಕಪ್ಪಷ್ಟು ರೈಸ್ 1/4 ಕಪ್ಪಷ್ಟು ಹೆಸರು ಬೇಳೆ ಬೇಕಾದರೂ ತಗೋಬೋದು. ನಾನೊಂದು ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದೇನೆ, ಅದಕ್ಕಿಷ್ಟು ತಗೊಂಡಿದ್ದೇನೆ. ಒಂದು ಪ್ಯಾನನ್ನು ಬಿಸಿ ಮಾಡಿಕೊಂಡು ನಾವು ಈ ಹೆಸರು ಬೇಳೆ ಇದೆಯಲ್ವಾ, ಇದನ್ನ ಹುರಿದ್ಕೋಬೇಕು. ಮೀಡಿಯಮ್ ಉರಿನೇ ಇಟ್ಕೊಂಡು ಹುರಿದ್ಕೊಳ್ಳಿ, ಯಾಕಂತಂದರೆ ಜಾಸ್ತಿ ಉರಿ ಇಟ್ಟರೆ ಒಮ್ಮೆಗೆ ಕರಟೋ ಚಾನ್ಸಸ್ ಇರುತ್ತೆ. ಚೆನ್ನಾಗಿ ರೋಸ್ಟ್ ಆಗಬೇಕು, ಆವಾಗಲೇ ಸೂಪರಾಗಿ ಆಗೋದು ಈ ಪೊಂಗಲ್. ನೋಡಿ, ಸ್ವಲ್ಪ ಈ ಥರ ಬಣ್ಣ ಬರಬೇಕು, ಅದಕ್ಕೆ ಕಂದು ಕಲರ್. ಈ ಹೆಸರು ಬೇಳೆ ಎಷ್ಟು ಚೆನ್ನಾಗಿ ಹುರಿದ್ಕೊಳ್ತೀವಿ ನೋಡಿ, ಅಷ್ಟು ಸೂಪರಾಗಿ, ಅಷ್ಟು ಅರೋಮ್ಯಾಟಿಕ್ ಆಗಿ ಈ ಪೊಂಗಲ್ ಬರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಹಸಿ ಅದೇ ಬರೀ ನಾವು ಹುರಿದ್ಕೊಂಡ್ರೆ ಅಷ್ಟು ಚೆನ್ನಾಗಿ ಬರಲ್ಲ. ನೋಡಿ, ಗೊತ್ತಾಗ್ತಾ ಇದೆಯಾ? ಈ ಥರ ಕಲರ್ ಬರಬೇಕು. ಇವಾಗ ಪರ್ಫೆಕ್ಟಾಗಿ ಆಗಿದೆ. ನಾನು ಸ್ಟವನ್ನು ಬಂದ್ ಮಾಡ್ತಾ ಇದ್ದೇನೆ. ಇದನ್ನ ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ತಾ ಇದ್ದೇನೆ. ಒಂದು ಕುಕ್ಕರನ್ನು ತಗೊಂಡಿದ್ದೇನೆ. ರೈಸನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಹಾಕೊಳ್ಳಿ ಇವಾಗ ಇದಕ್ಕೆ. ಹಾಗೆಯೇ ಹುರಿದಿಟ್ಟಿರುವಂಥ ಹೆಸರು ಕಾಳನ್ನು ಕೂಡ ಹಾಕೊತಾ ಇದ್ದೇನೆ. ಇನ್ನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಏನು ಅಂತಂದರೆ, ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕೊಳ್ಳಿ ನಾವು ಬೇಯಲಿಕ್ಕೆ ಇಡುವಾಗಲೇ. ಸಿಹಿ ಪೊಂಗಲ್ದು ರುಚಿ ಇದೆಯಲ್ವ, ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ಇದಕ್ಕೆ 3 ಕಪ್ಪಷ್ಟು ನೀರನ್ನು ಹಾಕೊತಾ ಇದ್ದೇನೆ. ಅಂದರೆ ನಾನು 1 ಕಪ್ಪಷ್ಟು ಅಕ್ಕಿಯನ್ನು ತಗೊಂಡಿದ್ದೇನೆ, ಅರ್ಧ ಕಪ್ಪಷ್ಟು ಹೆಸರು ಬೇಳೆನ ತಗೊಂಡಿದ್ದೇನೆ. ಸೊ ಅದರ ಡಬಲ್ ನೀರನ್ನು ನಾವು ಹಾಕೋಬೇಕು. ಒಳ್ಳೆ ಕುಕ್ಕರನ್ನು ಯೂಸ್ ಮಾಡಿ, ಚೆನ್ನಾಗಿ ಬೇಯುವಂಥದ್ದು. ಕೆಲವೊಂದು ಸರಿಯಾಗಿ ಬೇಯಲ್ಲ. ಈಗ ಇದಕ್ಕೆ 3 ರಿಂದ 4 ವಿಷಲ್ ನಾವು ಹಾಕಿಸ್ಕೋಬೇಕು, ಯಾಕಂತಂದರೆ ರೈಸು ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಈಗ ನಾವು ಬೆಲ್ಲನ ನೀರು ಮಾಡ್ಕೋಬೇಕು. 1 ಕಪ್ಪಷ್ಟು ಬೆಲ್ಲನ ತಗೊತಾ ಇದ್ದೇನೆ ನಾನು. ಅರ್ಧ ಕಪ್ಪಷ್ಟು ಸಕ್ಕರೆ ಕೂಡ ಹಾಕೊತಾ ಇದ್ದೇನೆ. ಕರೆಕ್ಟಾಗಿ ನಾವು ಇಂಗ್ರೀಡಿಯೆಂಟ್ಸ್ ಎಷ್ಟು ತಗೊಂಡಿದ್ದೀವಿ ಅಷ್ಟು ಹಾಕೋಬಹುದು. ನಿಮಗೆ ಸ್ವೀಟ್ ಕಮ್ಮಿ ಬೇಕು ಅಂತಂದರೆ ಸ್ವಲ್ಪ ಕಮ್ಮಿ ಹಾಕೊಳ್ಳಿ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ಬೆಲ್ಲನ ನೀರು ಮಾಡ್ಕೊಳ್ಳೋಣ. ಜಾಸ್ತಿ ನೀರು ಬೇಡ, ಸ್ವಲ್ಪ ಸಾಕು. ನೀಟಾಗಿ ಕರಗಲಿ, ಅದು ಬಿಸಿ ಮಾಡ್ತಾ ನೀರು ಮಾಡ್ಕೊಳ್ಳಿ. ನೋಡಿ, ಬೆಲ್ಲದ ಪಾಕ ರೆಡಿ ಆಗಿದೆ. ಈಗ ಸ್ಟವನ್ನು ಬಂದ್ ಮಾಡಿ ಇದನ್ನ ತೆಗೆದಿರ್ತಾ ಇದ್ದೇನೆ. ಈಗ ನಾವೊಂದು ತುಪ್ಪದ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ತುಪ್ಪನ ತಗೊತಾ ಇದ್ದೇನೆ. ಒಂದು ಪ್ಯಾನನ್ನು ಬಿಸಿ ಮಾಡಿಕೊಂಡು ಸ್ವಲ್ಪ ಗೋಡಂಬಿ, ಹಾಗೆಯೇ ಸ್ವಲ್ಪ ದ್ರಾಕ್ಷಿಯನ್ನು ಹಾಕೋಬೇಕು. ಮತ್ತು ಸ್ವಲ್ಪ ಕೊಬ್ಬರಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೋಬೇಕು. ನೀಟಾಗಿ ಈ ತುಪ್ಪದಲ್ಲಿ ಇದನ್ನ ಹುರಿದ್ಕೋಬೇಕು. ತುಪ್ಪ ಜಾಸ್ತಿ ಆದ್ರೇ ಪೊಂಗಲ್ಗೆ ತುಂಬಾ ಚೆನ್ನಾಗಿ ಬರೋದು, ಫಸ್ಟ್ ಕ್ಲಾಸಾಗಿ ಬರುತ್ತೆ. ನೀಟಾಗಿ ಇದನ್ನ ಹುರಿದ್ಕೊಳ್ಳೋಣ. ನೋಡಿ, ತುಪ್ಪದಲ್ಲಿ ಗೋಡಂಬಿ ಕಲರ್ ಎಲ್ಲ ಸ್ವಲ್ಪ ಚೇಂಜ್ ಆಗೋ ತನಕ ಹುರಿದ್ಕೊಂಡು ಇದನ್ನ ಸ್ಟವನ್ನು ಬಂದ್ ಮಾಡ್ತಾ ಇದ್ದೇನೆ. ನೋಡಿ, ಅನ್ನ ಕೂಡ ಬೆಂದಿದೆ. ಇವಾಗ ಬೇಯಿಸ್ಲಿಕ್ಕೆ ಇಟ್ಟಿದ್ವಲ್ವ, ಅದು ಒಂದು 3 ವಿಷಲ್ ಹಾಕಿಸಿದ್ದೇನೆ. ಇದನ್ನ ನಾನಿವಾಗ ಒಂದು ಬೇರೆ ಪಾತ್ರೆಗೆ, ಕಡಾಯಿಗೆ ಹಾಕ್ಕೊಂಡು ಅದರಲ್ಲಿ ಮಾಡೋ ತೋರಿಸ್ತೇನೆ. ಈ ಪಾತ್ರೆನ ಮತ್ತೆ ಸ್ಟವ್ ಮೇಲೆ ಇಟ್ಬಿಟ್ಟು ಇದಕ್ಕೆ ಇವಾಗ ನಾವು ರೆಡಿ ಮಾಡಿಟ್ಟಿರುವಂತಹ ಬೆಲ್ಲದ ಪಾಕನ ಹಾಕೋಬೇಕು. ಉರಿಯನ್ನು ಕಮ್ಮಿ ಇಟ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಬೆಲ್ಲದ ಪಾಕ ಅನ್ನದ ಜೊತೆ, ಈ ಮಿಕ್ಸ್ ಜೊತೆ ಕರೆಕ್ಟಾಗಿ ಎಳ್ಕೋಬೇಕು. ನೋಡಿ, ಅನ್ನ ಜೊತೆ ಕರೆಕ್ಟಾಗಿ ಬೆಲ್ಲದ ಪಾಕ ಎಳ್ಕೊಂಡಿದೆ. ಈಗ ಇದಕ್ಕೆ ಕೊನೆಯದಾಗಿ ಈ ಗೋಡಂಬಿ ತುಪ್ಪ ಎಲ್ಲ ಇದನ್ನ ಫ್ರೈ ಮಾಡಿಟ್ಟಿದ್ವಲ್ವ, ಅದನ್ನ ಹಾಕೋಬೇಕು. ಹಾಗೆಯೇ ಏಲಕ್ಕಿ ಪುಡಿ. ಈಗ ಇದನ್ನ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕು. ಇಷ್ಟೇ, ಸಿಹಿ ಪೊಂಗಲ್ ರೆಡಿ ಆಗಿದೆ. ಸ್ಟವ್ ಆಫ್ ಮಾಡಿ ಕೊನೆಗೆ ಬೇಕಾದರೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಇನ್ನೊಂದು ಸರಿ ನಾವಿದನ್ನ ಮಿಕ್ಸ್ ಮಾಡ್ಕೋಬೋದು. ಪೊಂಗಲ್ ರೆಡಿ. ಒಳ್ಳೆ ಫ್ಲೇವರ್ ಬರ್ತಾ ಇದೆ. ನೋಡ್ತಾ ಇದ್ರಿಂದ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ, ಅಷ್ಟು ಚೆನ್ನಾಗಿ ಬಂದಿದೆ.
ನೋಡಿದ್ರಲ್ವ ಇಷ್ಟೇ ಈ ಸಿಹಿ ಪೊಂಗಲನ್ನು ಎಷ್ಟು ಸುಲಭವಾಗಿ ಮಾಡ್ಕೊಂಡ್ವಿ ಅಂತ. ಯಾರು ಬೇಕಾದರೂ ತುಂಬಾ ಈಸಿಯಾಗಿ ಟ್ರೈ ಮಾಡ್ಬೋದು. ಹೆಸರುಬೇಳೆ ಬೆಲ್ಲ ಎಲ್ಲ ಹಾಕಿರೋದ್ರಿಂದ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ಈ ಹಬ್ಬಕ್ಕೆ ಈ ಥರ ಸಿಹಿ ಪೊಂಗಲನ್ನು ಮಾಡಿ ನನಗೆ ಮರೆಯದೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಖಂಡಿತವಾಗ್ಲೂ ನಿಮಗೆ ತುಂಬ ಇಷ್ಟ ಆಗುತ್ತೆ. ರೆಸಿಪಿನ ಟ್ರೈ ಮಾಡಿ. ನನ್ನ ಈ ಪ್ರಯತ್ನನ ಇದೇ ಥರ ಸಪೋರ್ಟ್ ಮಾಡ್ತಾನೆ ಇರಿ. ಥ್ಯಾಂಕ್ಸ್ ಎಲ್ರಿಗೂ.